ಇದೀಗ ಕೋಸ್ಟಲ್ ವುಡ್ ಬೆಳೆದಂತೆ ಸಿನಿಮಾ ಮಾಡೋರ ಸಂಖ್ಯೆಯೂ ಹೆಚ್ಚಾಗ್ತಾ ಇದೆ. ಈ ಮಧ್ಯೆ ಬೆಳ್ಳಿತೆರೆಗೆ ಎಂಟ್ರಿ ಕೊಡುವ ಮುನ್ನ ತುಳುನಾಡ ಕಲಾವಿದರು ಕಿರುಚಿತ್ರ ಆಲ್ಬಂ ಮಾಡಿ ಆ ಬಳಿಕ ಬೆಳ್ಳಿತೆರೆಗೆ ಎಂಟ್ರಿ ಕೊಡುವ ಬೆಳವಣಿಗೆಗಳು ನಡೀತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಕಿರುಚಿತ್ರ ಮಾಡೋರ ಸಂಖ್ಯೆಯು ದಿನದಿಂದ ದಿನಕ್ಕೆ ಏರಿಕೆಯಾಗ್ತಾ ಇದೆ. ಈ ಕಿರುಚಿತ್ರಗಳ ಸಾಲಿನಲ್ಲಿ ವರಪಾತೆರ್ ಕೂಡ ಒಂದು. ಅಂದಹಾಗೆ ಅಭಿರಾಮ್ ಮಂಗಳೂರು ನಿರ್ದೇಶನದ ವರಪಾತೆರ್ ಅನ್ನೋ ಕಿರುಚಿತ್ರ ಸದ್ದಿಲ್ಲದೆ ಸುದ್ದಿಯಾಗ್ತಾ ಇದೆ. ಕೋಸ್ಟಲ್ ವುಡ್ನ ದಿಗ್ಗಜರ ನಡುವೆಯೂ ವರಪಾತೆರ್ ಕಿರುಚಿತ್ರದ ಮಾತುಗಳು ಅವಾಗವಾಗ ಬಂದು ಹೋಗುತ್ತೆ. ತನ್ನ ಪೋಸ್ಟರ್ ಮೂಲಕವೇ ಸದ್ದು ಮಾಡ್ತಾ ಇರೋ ವರಪಾತೆರ್ ಇದೇ ಜುಲೈ 7ರಂದು ಬಿಡುಗಡೆಯಾಗಲಿದೆ. ಇನ್ನು ಈ ಟೀಮ್ ಬಗ್ಗೆ ಹೇಳೋದಾದ್ರೆ, ಚಿತ್ರಕ್ಕೆ ಅಭಿರಾಮ್ ಮಂಗಳೂರು ಆಕ್ಷನ್ ಕಟ್ ಹೇಳಿದ್ರೆ, ಇವರಿಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ವಿಷ್ಣುರಾಜ್ ಮಂಗಳೂರು ಕೈಜೋಡಿಸಿದ್ದಾರೆ. ರಚಿನ್ ಶೆಟ್ಟಿ ಅವರ ಕ್ಯಾಮರಾ ಕೈಚಳಕದಿಂದ ಕಿರುಚಿತ್ರ ತುಂಬಾನೇ ರಿಚ್ ಆಗಿ ಮೂಡಿ ಬಂದ್ರೆ, ಇವರಿಗೆ ಅಸಿಸ್ಟೆಂಟ್ ಕ್ಯಾಮರಾಮ್ಯಾನ್ ಆಗಿ ರಾಕೇಶ್ ಬಿರ್ವಾ ಸಾಥ್ ಕೊಟ್ಟಿದ್ದಾರೆ. ಕಿಶಾನಾಗೆ ಸೌಹಾನ್ ವರಪಾತೆರೆಗೆ ಸಂಗೀತ ನಿರ್ದೇಶಕರು. ಉಳಿದಂತೆ ಇಲಿಯಾಸ್ ಕಾರ್ಕಳ, ರಾಕೇಶ್ ಸಾಲಿಯನ್, ಕಿರಣ್ ಕೊಲ್ಯ, ರಕ್ಷಿತ್ ಅಮೀನ್, ಸುರಕ್ಷಾ ಸಂತೋಷ್, ಸುನೀಲ್ ಶೆಟ್ಟಿ ಪೂಂಜಾ ಈ ಟೀಮ್ನಲ್ಲಿದ್ದಾರೆ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.